ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡಿದೆ, 5-6 ದಿನ ಆಯಿತು ಅನ್ಕೋತಾ. 5-6 ದಿನ ಆಯಿತು ವಿಡಿಯೋ ಮಾಡಿದೆ. ಸ್ವಲ್ಪ ಬ್ಯುಸಿ ಇದೆ, ಪಾಪು ಕೂಡ ಚಿಕ್ಕವನಾಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಇದೆ. ಸೊ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಮುಂದೆ ಆದಷ್ಟು ನಾನು ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾನು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಫ್ರೆಂಚ್ ಫ್ರೈಸ್. ಹೌದು, ಫ್ರೆಂಚ್ ಫ್ರೈಸ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೊರಗಡೆ ಯಾವ ರೀತಿ ಸಿಗುತ್ತೆ ನೋಡಿ, ಅದೇ ರೀತಿಯಾಗಿ ಸೇಮ್ ಅದೇ ಟೇಸ್ಟಲ್ಲಿ ನಾವು ಮನೆಯಲ್ಲಿ ಸುಲಭವಾಗಿ ಸೂಪರಾಗಿ ಮಾಡ್ಕೊಳ್ಬೋದು. ಅದನ್ನು ಯಾವ ರೀತಿ ಮಾಡೋದು, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ 4 ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈ ಥರ ಉದ್ದುದ್ದಕ್ಕಿದ್ದ ಆಲೂಗಡ್ಡೆ ತೊಗೊಳ್ಳಿ, ಚೆನ್ನಾಗಾಗುತ್ತೆ ಕಟ್ ಮಾಡೋಕ್ಕೂ ಕೂಡ. ಇದನ್ನ ಇವಾಗ ಕಟ್ ಮಾಡ್ಕೊಳ್ಬೇಕು. ಇದನ್ನಿವಾಗ ಕಟ್ ಮಾಡ್ತಾಯಿದ್ದೀನಿ. ಫಸ್ಟು ಇಲ್ಲಿ ಹೀಗೆ ಕಟ್ ಮಾಡ್ಕೊಳ್ಬೇಕು, ಯಾಕಂದರೆ ನಮಗೆ ಕರೆಕ್ಟ್ ಶೇಪ್ ಸಿಗಬೇಕಲ್ಲ, ಅದಕ್ಕೋಸ್ಕರ. ಆನಂತರ ಹೀಗೆ ಫ್ರೆಂಚ್ ಫ್ರೈಸ್ ಯಾವ ರೀತಿ ಯಾವ ಶೇಪಲ್ಲಿ ಇರುತ್ತೆ ಅದೇ ಶೇಪಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ಹೀಗೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು ನೋಡಿ, ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿ ನಾವು ಇದನ್ನು ಬೇಗನೆ ಹೊರಗಡೆ ಯಾವ ರೀತಿ ಸಿಗುತ್ತೆ ಅದೇ ರೀತಿಯಾಗಿ ನಾವು ಇದನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ಥರ ಕಟ್ ಮಾಡ್ಕೊಳ್ಬೇಕು. ನಾನು ಎಲ್ಲ ಆಲೂಗಡ್ಡೆನ ಇವಾಗ ಇದೇ ರೀತಿಯಾಗಿ ಕಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಆಲೂಗಡ್ಡೆನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಆಲೂಗಡ್ಡೆ ಕಟ್ ಮಾಡ್ತಾ ಇರುವಾಗ ನಾನು ಒಂದು ಸೈಡ್ ನೀರಿಟ್ಟಿದ್ದೆ, ಇದು ಇವಾಗ ಕುದೀತಾ ಬಂದಿದೆ. ಇದಕ್ಕೆ ಇವಾಗ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ನಾನು. ಇದರಲ್ಲಿ ಇದೊಂದು 2-3 ನಿಮಿಷ ಜಸ್ಟ್ ಕಲರ್ ಚೇಂಜ್ ಆದರೆ ಸಾಕಿರೋದು. ಒಂದು 2-3 ನಿಮಿಷ ಇದ್ದರೆ ಸಾಕು ಇದರಲ್ಲಿ. ಇದಿವಾಗ 3-4 ನಿಮಿಷ ಆಗಿದೆ. ಇದನ್ನ ಇವಾಗ ತೆಗಿಬೇಕು. ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ನಾನಿವಾಗ. ಈ ಥರ ಒಂದು ಕ್ಲೀನ್ ಆಗಿರೋ ಕಾಟನ್ ಬಟ್ಟೆ ತೊಗೊಳ್ಳಿ. ಇದಕ್ಕೆ ಇವಾಗ ಹಾಕ್ಕೊಳ್ಬೇಕು. ನೀರೆಲ್ಲ ಅದರದ್ದು ಕ್ಲೀನಾಗಿ ಹೋಗಬೇಕು, ಅದಕ್ಕೋಸ್ಕರ. ಯಾವುದೇ ಕಾಟನ್ ಬಟ್ಟೆ ಆಗುತ್ತೆ ತೊಗೊಳ್ಬೋದು ನೀವು. ಈ ಥರ ಹಾಕೋತಾ ಇದ್ದೀನಿ ನಾನು. ನೀರು ಇದ್ರದ್ದು ಕ್ಲೀನಾಗಿ ತೆಗಿಬೇಕು ನಾವು. ಹೀಗೆ ಹರಡ್ಕೊಳ್ಳಿ. ಈ ಥರ ಹರಡ್ಕೊಂಡು ಈ ಥರ ಒರೆಸ್ಕೊಳ್ಬೇಕು. ನೀರೆಲ್ಲ ಇದ್ರದ್ದು ಹೋಗಬೇಕು. ಪ್ಯೂರ್ ಕಾಟನ್ ಅಂದರೆ ಬೇಗ ಇದಾಗುತ್ತೆ, ಇದರದ್ದು ಎಲ್ಲ ನೀರು ಎಳ್ಕೊಳ್ಳುತ್ತೆ. ಅದಕ್ಕೆ ಕಾಟನ್ ಬಟ್ಟೆ ತಗೊಳ್ಳಿ ಅಂತ ಅಂದಿದ್ದು ನಾನು. ಇದಿವಾಗ ಕಂಪ್ಲೀಟಾಗಿ ಆಗಿದೆ. ಇದನ್ನಿವಾಗ ಎಣ್ಣೆಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ. ನಾನು ಇದಕ್ಕೆ ಆಲೂಗಡ್ಡೆನ ಹಾಕೋತಾ ಇದ್ದೀನಿ. ಇದು ತುಂಬಾ ಫ್ರೈ ಮಾಡೋಕ್ಕಿಲ್ಲ, ಯಾಕಂತ ಹೇಳಿದ್ರೆ 2 ಸಲ ಫ್ರೈ ಮಾಡೋಕ್ಕಿದೆ, ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಆದರೆ ಸಾಕು. ಇದು ಫ್ರೈ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಇದು ಸ್ವಲ್ಪ ಫ್ರೈ ಆದರೆ ಸಾಕು, ಯಾಕಂತ ಹೇಳಿದ್ರೆ 2 ಸಲ ಇದನ್ನು ಫ್ರೈ ಮಾಡಲಿಕ್ಕಿದೆ, ಅದಕ್ಕೋಸ್ಕರ. ನೀವು ನೀರಿಗೆ ಉಪ್ಪು ಹಾಕಿ ಬೇಕಾದ್ರೆ ಇದನ್ನು ಕುದಿಯೋವಾಗ ಹಾಕ್ತಿರಲ್ಲ, ಅವಾಗ ಬೇಕಾದರೆ ನೀರಿಗೆ ಉಪ್ಪು ಹಾಕೋಬೋದು. ಅಥವಾ ಇದು ಫ್ರೈ ಆದ ನಂತರ ಕೂಡ ಇದಕ್ಕೆ ಉಪ್ಪನ್ನ ಸ್ವಲ್ಪ ಚಿಮುಕಿಸ್ಬೋದು. ಇದು ಇಷ್ಟು ಫ್ರೈ ಆದರೆ ಸಾಕು, ತೆಗಿತೀನಿ ನಾನಿವಾಗ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು, ತೆಗಿತೀನಿ ನಾನಿವಾಗ. ಇದನ್ನು ನಾವು 1 ಅವರ್ ಫ್ರಿಜ್ಜಲ್ಲಿ ಇಡಲಿಕ್ಕಿದೆ. ನಿಮಗೆ ಸೇಮ್ ಹೊರಗಡೆ ಹೆಂಗೆ ಸಿಗುತ್ತೆ ನೋಡಿ ಅದೇ ರೀತಿ ಬೇಕಂತ ಹೇಳಿದ್ರೆ ನಾನಿವತ್ತು ಮಾಡೋ ಪ್ರೊಸೆಸಲ್ಲೇ ಮಾಡಿ. ಫ್ರಿಜ್ ಇಲ್ಲ ಅಂತ ಹೇಳೋರು ಆವಾಗವಾಗಕ್ಕೆ ಮಾಡ್ಕೋಬೋದು. ಆದರೆ 1 ಗಂಟೆ ಫ್ರಿಜ್ಜಲ್ಲಿಟ್ಟು ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದಿದ್ರೆ ಹೊರಗಡೆ ನಮಗೆ ಹೇಗೆ ಸಿಗುತ್ತೆ ನೋಡಿ, ಅಂಗಡಿಗಳಲ್ಲೆಲ್ಲ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಯಾವ ರೀತಿ ಬರುತ್ತೆ ಸೇಮ್ ಅದೇ ರೀತಿಯಾಗಿ ಆಗುತ್ತೆ ಇದು. ನಾನು ಈ ಡಬ್ಬದಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ಇವಾಗ 1 ಗಂಟೆ ಆದರೂ ಇದು ಫ್ರಿಜ್ಜಲ್ಲಿ ಇರಬೇಕು.
ಒಂದು ಇದಕ್ಕೆ ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಒನ್ ಅವರ್ ಆದರೂ ಇದನ್ನು ಇಡೋಣ. ಫ್ರೆಂಡ್ಸ್, ಇದಿವಾಗ ಕಂಪ್ಲೀಟಾಗಿ 1 ಗಂಟೆ ಆಗಿದೆ. ನಾನಿವಾಗ ಫ್ರಿಜ್ಜಿಂದ ಇದನ್ನು ತೆಗೆದಿದ್ದೀನಿ. ಇದನ್ನ ಇವಾಗ ನಾವು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಕಂಪ್ಲೀಟಾಗಿ ಇದು ಕಾದಿದೆ. ಇವಾಗ ನಾನು ಇದಕ್ಕೆ ಇದನ್ನು ಹಾಕೋತೀನಿ. ಎಲ್ಲವನ್ನು ಹಾಕೊಂಡಿದ್ದೀನಿ ನಾನಿಲ್ಲಿ. ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ತನಕ ಇದನ್ನ ಫ್ರೈ ಮಾಡಬೇಕು. ನಾನು ಡಬ್ಬದಲ್ಲಿ ಹಾಕಿಟ್ಟಿದ್ದೀನಲ್ಲ, ಅದೇ ರೀತಿಯಾಗಿ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಅದರಿಂದ ತೆಗೆದು ಫ್ರೈ ಮಾಡ್ಕೊಳ್ಬೋದು. ನಾನಿಲ್ಲಿ ಎಲ್ಲವನ್ನು ಫ್ರೈ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ತನಕ ಇದನ್ನ ಫ್ರೈ ಮಾಡಬೇಕು. ನೋಡ್ತಾ ಇರ್ಬೋದು ನೀವು, ಕಲರ್ ಚೇಂಜ್ ಆಗ್ತಾ ಇದೆ. ಇದೇ ರೀತಿಯಾಗಿ ಗೋಲ್ಡನ್ ಕಲರ್ ಬರಬೇಕಿದು ಕಂಪ್ಲೀಟಾಗಿ. ಆಮೇಲೆ ಇದನ್ನ ನಾವು ತೆಗೆಯುವಂಥದ್ದು. ಕಂಪ್ಲೀಟಾಗಿ ಇದು ಗೋಲ್ಡನ್ ಕಲರ್ಗೆ ಬರಬೇಕು. ಫ್ರೆಂಡ್ಸ್, ಇದಿವಾಗ ಗೋಲ್ಡನ್ ಕಲರ್ಗೆ ಟರ್ನ್ ಆಗಿದೆ. ಇದು ಇಷ್ಟ ಆದರೆ ಸಾಕು. ಇವಾಗ ಗ್ಯಾಸ್ನ ಆಫ್ ಮಾಡ್ಕೋತೀನಿ ನಾನು. ಇದನ್ನೆಲ್ಲ ತೆಗಿತೀನಿ ಇವಾಗ. ಇದು ಇಷ್ಟ ಆದರೆ ಸಾಕು. ಇದೇ ರೀತಿಯಾಗಿ ಎಲ್ಲವನ್ನು ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೊರಗಡೆ ದುಡ್ಡು ಕೊಟ್ಟು ತರೋದಕ್ಕಿಂತ ನಾವು ಮನೆಯಲ್ಲೇ ಫ್ರೆಶ್ ಆಗಿ ನಾವು ಇದನ್ನು ಚೆನ್ನಾಗಿ ಮಾಡ್ಕೊಳ್ಬೋದು. ಸುಲಭವಾಗಿ ಬೇಗನೆ ಇದನ್ನು ನಾವು ಮಾಡ್ಕೊಳ್ಬೋದು. ಇದಕ್ಕೆ ನಾನು ಇವಾಗ ಸ್ವಲ್ಪ ಉಪ್ಪನ್ನ ನೋಡಿ ಹೀಗೆ ಸಾವರ್ತೀನಿ. ಇದು ಬಿಸಿ ಬಿಸಿ ಇರೋವಾಗಲೇ ಒಂದು ಚಿಟಿಕೆ ಅಷ್ಟು ಸಾಕಾಗುತ್ತೆ. ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಪೂಜಾ ನೋಡಿ ಫ್ರೆಂಡ್ಸ್, ನಮ್ಮದಿಲ್ಲಿ ಫ್ರೆಂಚ್ ಫ್ರೈಸ್ ರೆಡಿ ಆಯಿತು. ಟೊಮೆಟೊ ಸಾಸ್ ಜೊತೆಗೆ ಇದು ಸೂಪರ್ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಮಕ್ಕಳಿಗಂತೂ ನೀವು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹೊರಗಡೆಯಿಂದ ತರೋದಕ್ಕಿಂತ ನಾವು ಮನೆಯಲ್ಲೇ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ನಾವು ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ. ನೋಡಿದ್ರಲ್ವ ಫ್ರೆಂಡ್ಸ್ ಫ್ರೈಸ್ನ ನಾವು ಮನೆಯಲ್ಲೇ ತುಂಬಾ ಸುಲಭವಾಗಿ ತುಂಬ ದಿಢೀರಾಗಿ ನಾವು ಯಾವ ರೀತಿ ಮಾಡ್ಕೊಂಡ್ವಿ ಅಂತ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಆದಷ್ಟು ಶೇರ್ ಮಾಡಿ ನನ್ನ ವಿಡಿಯೋನ. ದಯವಿಟ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಆನಂತರ ನಿಮಗೆ ವಿಡಿಯೋ ಯಾವ ರೀತಿ ಅನ್ನಿಸ್ತು ಅಂತ ಕೂಡ ನನಗೆ ಕಮೆಂಟಲ್ಲಿ ಹೇಳಿ ತಿಳಿಸಿ. ನಾನು ಕಮೆಂಟ್ ಓದ್ತಾ ಇರ್ತೀನಿ. ನಾನು ಮುಂಚಿನಲ್ಲೇ ಹೇಳ್ತಾ ಬರ್ತಾ ಇದ್ದೀನಿ, ನಿಮ್ಮ ಕಮೆಂಟ್ ಓದೋದಂದರೆ ನನಗೆ ತುಂಬ ಇಷ್ಟ. ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕು ಅದನ್ನು ಕೂಡ ನೀವು ಕಮೆಂಟಲ್ಲಿ ನೀವು ನನಗೆ ಹೇಳಿ ತಿಳಿಸ್ಬೋದು. ನಾನು ಅದೇ ವಿಡಿಯೋನ ನಿಮಗೋಸ್ಕರ ಮಾಡ್ತೀನಿ. ಇವತ್ತಿನ ನನ್ನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.